வணக்கம் ரசியா ನಿಕ್ಕೆ ಆಂಗ್ಲ ಭಾಷೆ ಅರಿಯಿಲ್ಲ ಎಂತದ ನಿಕ್ಕೆ ಆಂಗ್ಲ ಭಾಷೆ ಅರಿಯಿಲ್ಲ ಯಾವ ಭಾಷೆ ಮರ ಇದು ನಿಕ್ಕೆ ಮಲಯಾಳಿ ಅರಿಯಿಲ್ಲ ಮಲಯಾಳಿಯ ಅರಿಯಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಕೊರ್ಚ ಅರಿಯಿಲ್ಲ ಕೊರ್ಚು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅರಿಯಿಲ್ಲ ಗೊತ್ತಿಲ್ಲ ನೀ ಮಿಂಡಂಡ ಅಳ ಮಿಂಡಂತ ಎಂತದ ನಿಕ್ಕೆ ಮಲಯಾಳಿ ಅರಿಯಿಲ್ಲ ಇಲ್ಲ ಕೊರ್ಚ ಅರಿಯಿಲ್ಲ ಸ್ವಲ್ಪವೂ ಗೊತ್ತಿಲ್ಲ ನೀ ಮಿಂಡಂಡ ಅಳ ಮಿಂಡಂದ ನಾ ಯಾರಿಗೆ ಮಿಂಡ ನಿನಕ್ಕೆ ನಾ ಮಿಂಡ ನನಕ್ಕೆ ನೀ ಮಿಂಡ ಅಣ್ಣ ಪುಣ್ಯಾತ್ಮ ಎಂತ ಹೇಳ್ತೆ ಮಾಡಿ ನಿಕ್ಕೆ ಮಲಯಾಳಿ ಅರಿಯಿಲ್ಲ ಹಾ ಹೌದಾ ನೀ ಮಿಂಡಂಡ ನನಗ್ ಗೊತ್ತಿದ್ದಿದ್ರೆ ನಾ ಮಿಂಡ ಮಾತಾಡಿ ಹೇಳ್ತೆ ನನಗ್ ಗೊತ್ತಿದ್ದಿದ್ರೆ ನೀ ಹೇಳ್ಕೊಡ್ತೀಯಾ ನಿನಗೆ ಮಲಯಾಳಿ ಅರಿಯಿಲ್ಲ ಗೊತ್ತಿಲ್ಲ ನಿಕ್ಕ ಮಿಂಡಂಡ ನಂಗೆ ಬರ್ದಿದ್ರೆ ನಿಕ್ಕ ಮಿಂಡಂಡ ಗೊತ್ತಿಲ್ದಿದ್ರೆ ನಿಕ್ಕ ಮಿಂಡಂಡ ಗೊತ್ತಿಲ್ಲ ನಿನಗೆ ನೀ ಹೇಳುವುದು ಬೇಡ ಬೇಡ ಆದ್ರೆ ನಾ ಮಿಂಡಂಡ ನೀ ಹೇಳ್ತಿ ಅಂತೇಳಿ ಆಯ್ತು ಮಾರ ಆಯ್ತು ನೀ ಕಸ್ತೂರಿ ಕನ್ನಡ ಅಲ್ಲೇ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಕಸ್ತೂರಿ ಅಕ್ಕನಲ್ಲ ಕಸ್ತೂರಿ ಕನ್ನಡ 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 ಸ್ವಲ್ಪ ಸ್ವಲ್ಪ ಅರಿವು ಹೌದಾ ನಾಯಿ ಗೊತ್ತಾಯ್ತ ನಾಯಿ ನಾಯಿ ಗೊತ್ತಾ ಇಲ್ಲಿ ನಾಯಿ ಗೊತ್ತುಂಟ ನಾಯಿ ನೀನು ನಾನು ನಲ್ಲ ಪಂಡಿತ ನಲ್ಲ ಪಂಡಿತ ಒಳ್ಳೆಯ ಪಂಡಿತ ನಲ್ಲ ಪಂಡಿತ ಹೌದಾ ನಮ್ದು ಊರಲ್ಲಿ ಗೊತ್ತಾ ಇಲ್ಲಿ ಯಾವ ಊರು ನಮ್ದು ಕೇರಳ 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 ಹೌದು ಈಗ ನಾವು ಅಲ್ಲಿ ಮತ್ತೆ ಎಲ್ಲಿದ್ದೀರಿ ಈಗ ನಿಮ್ಮ ಮಗಳೂರಿಲ್ಲೇ ನನ್ನ ಮಗಳೂರ ನಿಮ್ಮ ಮಗಳೂರು ಓ ಮಂಗಳೂರು ಅಲ್ಲಿ ನಿಮ್ಮ ಅಪ್ಪನ ಕಟ್ಟೆ ಇಲ್ಲ ಅಪ್ಪನ ಕಟ್ಟೆ ಇಲ್ಲ ಅಮ್ಮನ ಕಟ್ಟೆ ಇಲ್ಲ ನಿಮ್ಮ ಅಪ್ಪನ ಕಟ್ಟೆ ಹಂಪನ ಕಟ್ಟೆ ಹಂಪನ ಕಟ್ಟೆ ಇಲ್ಲ ಹಂಪನ ಕಟ್ಟೆಯಲ್ಲಿ ಅಲ್ಲಿ ಕೋಳಿಗೂಡು ಇಲ್ಲೇ ಕೋಳಿಗೂಡು ನಮ್ಮ ಊರಲ್ಲಿ ಉಂಟಪ್ಪ ಸಾಕೋರ ಮನೇಲಿ ಎಲ್ಲ ಉಂಟು ನಿಮ್ಮನೇಲಿ ಉಂಟಲ್ಲ ನಮ್ಮ ಊರಲ್ಲಿ ಸಾಕೋರ ಮನೆಯಲ್ಲಿ ನಿಮ್ಮನೇಲಿ ಇಲ್ಲ ನಮ್ಮ ಮನೇಲಿ ಇಲ್ಲ ನಿಮ್ಮಲ್ಲಿ ನಾಯಿ ಇಲ್ಲ ಎಂತದೂ ಇಲ್ಲ ನೀವು ನಾಯಿ ಸಾಕೋದಿಲ್ಲ ಯಾಕೆ ಸಾಕೋದಿಲ್ಲ ನೀವು ನಾವು ಸಾಕೋದಿಲ್ಲ ಅದಲ್ಲ ವೈಗೋಡು ವೈಗೋಡು ಕೋಜಿಕೋಡು ಅಲ್ಲಿ ನಾಯಿ ಕೋಜಿಕೋಡು ಕೋಳಿಗೂಡಲ್ಲಿ ನಾಯಿ ಕೋಳಿಗೂಡಲ್ಲಿ ನಾಯಿ ಕೋಜಿಕೋಡಲ್ಲಿ ನೀರುವುದಾ ನಮ್ಮ ಸಣ್ಣ ಅಂಗಡಿ ಉಂಟು ಅಂಗಡಿ ಉಂಟಾ ಹೌದಾ ಎಂತೆಲ್ಲ ಸಿಗ್ತದೆಪ್ಪ ಅದ್ರಲ್ಲಿ ಔಷಧ ಉಂಟು ಹೌದಾ ಹೌದೌದು ಯಾವ್ದಕ್ಕೆಲ್ಲ ಔಷಧಿ ಉಂಟು ಬೆನ್ನು ನೋವಿಗೆ ಸೊಂಟ ನೋವಿಗೆ ಕಾಲು ನೋವಿಗೆ ಕಾಲು ನೋವಿಗೆ ಉಂಟಾ ನಿಮಗೆ ಕೊಡುವುದಿಲ್ಲ ನಾನು ಯಾಕೆ ನಾನು ಒಟ್ಟು ನೀವು ಔಷಧಿ ತಗೊಂಡಿತ್ತ ಮತ್ತೆ ಎರಡು ಕಾಲು ಸರಿಪು ಹೌದಾ ನೀವು ಒಂದೇ ಕಾಲು ಮಾತ್ರ ಉಂಟಲ್ಲ ಎರಡು ಕಾಲು ಸರಿಪು ಎಲ್ಲ ಔಷಧ ಉಂಟು ಬೇಡಪ್ಪ ಸ್ವರಕ್ಕೆ ಔಷಧ ಉಂಟು ಸ್ವರಕ್ಕೆ ಔಷಧಿ ಉಂಟಾ ಒಂಚೂರು ಕೊಡಿ ಮಾರ ಒಂಚೂರು ನಾನು ಕೊಟ್ಟರೆ ಔಷಧಿ ತಗೊಂಡಿತ್ತ ಈ ಸ್ವರ ಹೋಯ್ತೆ ಮತ್ತೆ ಈ ಸ್ವರ ಹೋಗಿ ಈ ಸ್ವರ ಹೋದ್ರೆ ಬೇರೆ ಸ್ವರ ಬರ್ತದೆ ಬೇರೆ ಸ್ವರ ಬರ್ತದೆ ಬರೀ ಖಂಡಿತ ಮಾತ್ರ ಅಲ್ಲ ಮತ್ತೆ ನಾನು ಮಂತ್ರವಾದಿ ಅವರು ಮಂತ್ರವಾದಿಯ ಹೌದಾ ಬೇರೆ ಗೊತ್ತಾಯ್ತ ಎಂತ ಹೆಸರು ಕುഞ്ഞിಗಣ್ಣನ್ ಕುഞ്ഞിಗಣ್ಣನ್ ಕುഞ്ഞಿ ಕುഞ്ഞಲ್ಲ ನಾಯಿ ಕುഞ്ഞിಗಣ್ಣನ್ ಕುഞ്ഞಿಗಣ್ಣನ್ ಅಂದ್ರೆ ನಾಯಿ ಹೌದಾ ನಾನು ಮಂತ್ರವಾದಿ ಮಂತ್ರವಾದಿ ಹೌದು ಹೌದಾ ಹೌದೌದು ಪಾಠ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ವಶೀಕರಣ ನವೀಕರಣ ಪೀಠೋಪಕರಣ ಡಾಂಬರೀಕರಣ ಪೀಠೋಪಕರಣ ಮಾಡ್ಲಿಕ್ಕೆ ನೀ ಅಂತ ಆಚಾರ ಎಲ್ಲ ವಶೀಕರಣದಲ್ಲೇ ಬಂತು ಅಂತ ಹೌದಾ ಅಷ್ಟ ಸಿದ್ಧಿಯನ್ನು ಸಿದ್ಧಿಸಿಕೊಂಡವ ನಾನು ಹೌದಾ ಅದೆಲ್ಲ ಗೊತ್ತುಂಟು ಅಷ್ಟ ಸಿದ್ಧಿ ಅಂದ್ರೆ ಎಷ್ಟು ಅಷ್ಟ ಸಿದ್ಧಿ ಅಂದ್ರೆ 8 ಸಿದ್ಧಿಗಳು 8 ಸಿದ್ಧಿ 8 ಸಿದ್ಧಿಗೆ 2 ಸೇರು 2 ಸೇರಿಸು 2 ಸೇರಿಸಿದ್ರೆ ಅಷ್ಟು ಗೊತ್ತುಂಟು ಅಂತ ದಶಸಿದ್ಧಿಗಳು ಎಲ್ಲ ಗೊತ್ತುಂಟು ಹಾಗಾಗಿ ಹೇಳಿದ್ದಾರು ಎಲ್ಲ ಪಂಡಿತ ಕಾಲು ನೋವಿಗೆ ಬೆನ್ನು ನೋವಿಗೆ ಸೊಂಟ ನೋವಿಗೆ ತಲೆ ನೋವಿಗೆ ಎಲ್ಲ ತಮ್ಮಲ್ಲಿ ಔಷಧ ಉಂಟು ಹೌದಾ ಗಿಡಮೂಲಿಕೆ ಔಷಧ ಹೌದಾ ಯಾವ ರೋಗವೇ ಬರಲಿ ಅದನ್ನ ಔಷಧ ಕೊಡ್ತದೆ ಹೌದಾ ಪಂಡಿತರೆ ಯಾವ ರೋಗಕ್ಕೆ ಔಷಧಿ ಕೊಡ್ತೀವಿ ಹೇಳ್ತೀರಿ ನೀವು ಅದು ನಿಮ್ಮ ಕಾಲಿಗೆ ಮಾತ್ರ ಎಂತದ್ದು ಕೊಡ್ಲಿಲ್ಲ ಹೇಗೆ
ನಾನು ಬರುವಾಗ 7, 8, 7, 8 ಹೌದಾ ಆಗ್ತಾ ಉಂಟು. ಒಳ್ಳೆ ಭರತನಾಟ್ಯ. ಇದಕ್ಕೆ ಔಷಧ ಯಾಕೆ ತಗೊಳ್ಳಿಲ್ಲ ಅಂತಲ್ಲ? ಯಾಕೆ ತಗೊಳ್ಳಿಲ್ಲ? ನಿಮಗೆ ವಿಷಯ ಗೊತ್ತಿಲ್ಲ. ಅದು ನಾನಂದಲ್ಲೇ ಯಾವ ಪಂಡಿತ ಆದ್ರೂ ಯಾವ ವೈದ್ಯನೇ ಆಗಲಿ ಅವನಿಗೊಂದು ಕಾಯಿಲೆ ಬಂದು ಅಂದ್ರೆ ಅವನ ಔಷಧ ಅವನಿಗೆ ಆಗುವುದಿಲ್ಲ. ಅವ ಬೇರೆಯವರಿಗೂ ಹೋಗಿ ಔಷಧ ತಗೊಂಡು ಬರಬೇಕು. ಈಗ ನೀವು ನೋಡಿ, ನೀವು ಪುರೋಹಿತರಲ್ಲ, ನಿಮಗೆ ಜ್ಯೋತಿಷ್ಯ ಗೊತ್ತಲ್ಲ? ಹೌದಪ್ಪ. ಅದು ಜಾತಕ ಓದ್ಲಿಕ್ಕೆ ಗೊತ್ತಿಲ್ವಾ? ಎಲ್ಲ ಗೊತ್ತು. ನಿಮ್ಮ ಜಾತಿ ನೀವು ಓದ್ತೀರಿ? ಇಲ್ಲಪ್ಪ. ಇಲ್ಲಲ್ಲೇ ಬೇರೆ ಪುರೋಹಿತರಲ್ಲೇ ಹೋಗುದು ನೀವು. ಹೌದಪ್ಪ. ನಿಮ್ಮ ಜಾತಿಗೆ ಹಿಡ್ಕೊಂಡು ಅದು ಹಾಗೆ ಅದು ಅವ್ರದ್ದು ಅವರಿಗೆ ಆಗುದಿಲ್ಲ. ನಮ್ಮ ಕತೆ ಆಗ್ಬೋದೆ. ನನ್ನ ಮಾತು ಸರಿ ಸರಿ ಇತ್ತು. ಒಂದು ಕಥೆಯಾಗಿ ಹೋಯ್ತಲ್ಲ. ಏನ್ ಕತೆ? ನಾನು ಒಂದು ದಿವಸ ಈ ಗಿಡಮೂಲಿಕೆ ತರಬೇಕು ಅಂತ ಕಾಡಲ್ಲಿ ಹೋಗ್ತಾ ಇತ್ತು. ಕಾಡು ಅಡವಿಯಲ್ಲಿ ಹೋಗುವಾಗ ಒಂದು ಗ್ರಂಥ ನೋಡಿದ್ದೆ. ಗ್ರಿಂದ ಎಂದರೆ ಎಂತದೆ? ಗ್ರಂಥ. ಓಲೆಗರಿ ಗ್ರಂಥ ಅದು ಸಿಕ್ಕಿತ್ತು. ಅದನ್ನ ಬಿಡಿಸಿ ನೋಡಿದ್ದು. ಅದ್ರಲ್ಲೆಲ್ಲ ಬರ್ಕೊಂಡಿತ್ತು. ಗಂಜಿ ಕಾಮಲೆ ಚೋರ ಪಿತ್ತಂ. ಗಂಜಿ ಕಾಮಲೆ ಚೋರ ಪಿತ್ತಂ. ಕಳ್ಳ ಕುಡಿದ್ರೆ ನೆಲ್ಲಬಾಲೆ ಅಂದ್ರೆ ಗಂಜಿ ಕಾಮಲೆ. ಗಂಜಿ ಊಟ ಮಾಡಿದ್ರೆ ಕಾಮಲೆ ರೋಗ ಬರ್ತದೆ. ಹೌದಾ? ಚೋರ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಅನ್ನ. ಅನ್ನಕ್ಕೆ ಚೋರು ಅಂತ. ಚೋರು ಅನ್ನ ಊಟ ಮಾಡಿದ್ರೆ ಚೋರು ಪಿತ್ತಂ. ಅನ್ನ ಊಟ ಪಿತ್ತ ಆಗ್ತದೆ. ಹೌದಾ? ಕಳ್ಳ ಕುಡಿದ್ರೆ ನೆಲ್ಲ ಬಾಲೆ. ಯಾವ ಪುಣ್ಯಾತ್ಮ ಮರೆ ಅದನ್ನು ಬರ್ದಿರ್ತಾನೆ ನನಗೆ ಗೊತ್ತಿಲ್ಲ. ಆಗ ಇತ್ತಲ್ಲ ಕಾಳಿಗರಿಯಲ್ಲಿ ನಾನೆಂತ ಮಾಡಿತ್ತು, ಗಂಜಿ ಊಟ ಮಾಡಿ ಬಿಟ್ಟಿತ್ತು, ಅನ್ನ ಊಟ ಮಾಡಿ ಬಿಟ್ಟಿತ್ತು, ಕಳ್ಳಿ ಕುಡಿಲಿಕ್ಕೆ ಶುರು ಮಾಡುದು. ಬೆಳಿಗ್ಗೆ ಕಳ್ಳಿ ಕುಡಿಯುವುದು, ಮಧ್ಯಾಹ್ನ ಕಳ್ಳಿ ಕುಡಿಯುವುದು, ಸಂಜೆ ಕಳ್ಳಿ ಕುಡಿಯುವುದು, ಬಲೆ ಹೋಗುದು. ಹೀಗೆ ಕಳ್ಳಿ ಕುಡಿತಾ ಇತ್ತು. ಒಂದು ದಿವಸ ಎಂದ ಆಯಿ ನನ್ನಲ್ಲಿ ಎಣ ಇರ್ಲಿಲ್ಲ. ಎಣ ನೀ ಸತ್ ಮೇಲೆ ಅದಲ್ಲ, ನನ್ನಲ್ಲಿ ಧನ ಅದೇ ಅದು ಇಲ್ಲೇ. ನಾನು ನೇರ ಅಂಗಡಿ ಹೋಗಿ ಅಂಗಡಿ ಯಜಮಾನಲ್ಲಿ ಹೇಳಿ, ಮರಯ್ಯ ನನಗೆ ಸ್ವಲ್ಪ ಕಳ್ಳು ಕೊಡು, ಇವತ್ತೆಲ್ಲ ಹೆಣ ಇಲ್ಲಿ, ನಾಳೆ ಕೊಡ್ತೆ ಹೇಳಿ. ಆ ಅಂಗಡಿ ಯಜಮಾನ ಜೋರಾದ್ದಲ್ಲ, ಎಂತದ ಹಣ ಇಲ್ವಾ? ಹಣ ಇದ್ದಿದ್ರೆ ಕಳ್ಳು ಇಲ್ಲ ಅಂದ. ಹೇಳ್ಬೇಡ ಮರಯ್ಯ, ನಾ ದಿವಸ ಬರುವುದಲ್ಲೇ, ದಿವಸ ನಿಮ್ಮ ಅಂಗಡಿ ಬಂದು ಕುಡ್ಕೊಂಡು ಹೋಗುದಲ್ಲೇ, ಒಂದ್ ದಿವಸ ಕೊಡು ಮರಯ್ಯ, ನಾಳೆ ನಾನು ಕೊಡ್ತೇನೆ. ಅವ ಸಿಕ್ಕ ಜೋರಾಗಿತ್ತು. ಹಣ ಕೊಡ್ತಿದ್ರೆ ಕಳ್ಳು ಇಲ್ಲಿ ಅಂತ ಇಲ್ಲ, ನಿವಾಳಿಸು ಹೇಳಿದ. ನನಗೆ ಬಹಳ ಬೇಸರ ಆಯ್ತು. ನಾನು ದಿವಸ ಹೋಗಿ ಕಳ್ಳ ಕುಡಿದು ಬರುದು ಅವನ ಅಂಗಡಿಯಲ್ಲಿ. ಒಂದ್ ದಿವಸ ಹಣ ಇಲ್ಲ ಹೇಳೋದಕ್ಕೆ ಅಷ್ಟು ಮಾತಾಡುದ. ನನಗೆ ಪಿತ್ತಕ್ಕೆ ಎದುರಿ ಹೋಯ್ತು. ಆಗ ಹೇಳಿದ್ದಾನು, ಮಗನೇ ಕಳ್ಳು ಕೊಡುದಿಲ್ಲ ಹೇಳಿದಲ್ಲ, ನನಕ್ಕೆ ನೀನು ಕಲಿಸುವುದಾ ನಿನಕ್ಕೆ ನಾನು ಕಲಿಸುವುದಾ ನೋಡುವ ಅಂತ ಹೇಳಿ ನೇರ ಮನೆಗೆ ಬಂತು. ನಾಯಿ ಮನೆಗೆ ಬಂತ, ಮನೆಗೆ ಬಂದ, ಬಂದು ಮಲಗಿ ನಿದ್ದೆ ಬರುವುದಿಲ್ಲ. ಎಂದಿಗೆ ಕಳ್ಳು ಕೂಡ ಮಲಗಿದಲ್ಲೇ, ನಿದ್ದೆ ಬರುವುದಿಲ್ಲ, ತಲೆ ಬಿಸಿ ಆಯ್ತು. ಆ ಮಗ ಕಳ್ಳು ತೆಗೆಯುವುದೆಲ್ಲಿಂದೆ ನಂಗೆ ಗೊತ್ತಾಯ್ತು. ನೇರ ತೆಂಗಿನ ತೋಟಕ್ಕೆ ನಾ ಹೋಗಿ ತೆಂಗಿನ ತೋಟದ ಮರ ನೋಡ್ತದೆ, ಎಲ್ಲ ತೆಂಗಿನ ಮರಕ್ಕೂ ಎಲ್ಲ ಮಳೆಗೆ ಕಟ್ಟಿಟ್ಟಿದ್ದೆ. ಪಾಪಿ ಮಗ ಸಿಕ್ಕಿತಲ್ಲ ನನಗೆ, ನಾನು ಬಿಡ್ಲಿಲ್ಲ. ತೆಂಗಿನ ಮರ ಏರಿ ತೆಂಗಿನ ಮರ ಹತ್ತಿತ್ತು. ಹೌದು, ತೆಂಗಿನ ಮರದ ಮೇಲೆ ಕೂತು ಎಲ್ಲ ಕಳ್ಳು ಸರಿ ಕುಡಿಯಿತು. ಅವು ಕಟ್ಟಿದ್ದು ಉಂಟಲ್ಲ ಮಾಡಕ್ಕೆ, ಎಲ್ಲ ಬಿಡಿಸಿ ಸರಿಗಳ್ಳು ಕುಡಿ ಮರದ ಮೇಲೆ ಕುಡಿತು. ಆಗ ನನಗೆ ಬೆಳಗಿನ ಪ್ರಕರಣ ನೆನಪಾಯ್ತು. ಅವ ಕಳ್ಳು ಕೊಡುದಿಲ್ಲ ಹೇಳಿತ್ತಲ್ಲ, ನಿನಕ್ಕೆ ನಾನು ಕಲಿಸುವುದಾ ನನಕ್ಕೆ ನೀನು ಕಲಿಸುವುದಾ? ಸರಿ ಅರ್ಥ ಮಾಡ್ಕೊಳ್ಳಿ. ನಾನು ತೆಂಗಿನ ಮರದ ಮೇಲಿದ್ದೆ, ಅಲ್ಲಿ ನನಗೆ ಸಿಟ್ಟು ಬಂತು, ನೆನಪಾಗಿ ಸಿಟ್ಟು ಬಂತು. ನನ್ನ ಅಭಿನಯ ಸರಿ ನೋಡಿ, ನನಕ್ಕೆ ನೀನು ಕಲಿಸುವುದಾ ನಿನಕ್ಕೆ ಸರಿ ಅರ್ಥ ಆಯ್ತು. ಅಲ್ಲಿ ಅಭಿನಯ ಮಾಡಿತ್ತಲ್ಲ, ಕೈ ಹೀಗೆ ಮಾಡಿತ್ತು, ನೇರ ಕುಡುಂಬ ಕೆಳಗೆ ಕೈಯಲ್ಲಿ ಕಲ್ಲಿತ್ತು, ಕಲ್ಲಿಗೆ ಕಾಲು ಹೊಡೆಯಿತ್ತು, ಕಲ್ಲಿಗೆ ಕಾಲು ಹೊಡೆಯಿತ, ಕಾಲು ಅಟಕ ಮುರಿಯಿತ್ತು. 7, 8, 7, 8 ಈಗ ಗೊತ್ತಾಯಲ್ಲ. ಯಾರಿಗೆ ಯಾರು ಕಲಿಸುವುದು? ಇದಕ್ಕೆ ನಾನು ಕಲಿಸುವುದು ಅಲ್ಲ, ನನಕ್ಕೆ ನೀನು ಕಲಿಸುವುದಲ್ಲ, ಎಲ್ಲರಿಗೂ ಕಲಿಸುವುದು ಒಬ್ಬನೇ, ದೇವರು. ಹಾಗೆ ಇಲ್ಲಿ ಇಂದೆಲ್ಲ ಆಯ್ತು. ಔಷಧಿ ಎಷ್ಟು ಮಾಡಿ ಸರಿಯಾಗಿಲ್ಲ, ದೊಡ್ಡ ವಿಷಯ ಅಲ್ಲ. ಇವತ್ತು ಅಂಗಡಿಗೆ ಬರಲೇ ಇಲ್ಲ.
ಎಂದಾಯಿ ಎಲ್ಲಿ ಉಂಟು ಎಮ್ಮೆ? ಎಮ್ಮೆ ಅದೇ ಎಲ್ಲಿ ಕಾಣುವುದಿಲ್ವಲ್ಲ? ಅದಲ್ಲೇ ಅಮ್ಮೆ ಅಮ್ಮ ನನ್ನಡಿ ಕರೆದ ಆಗ್ಲಿ ಅಲ್ಲದಾಗಲಿ ಅಮ್ಮೆ ಇಂಡ್ರ 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 എന്തായി ഇല്ല ഇനി വാ എനിക്ക് മലയാളി അറിയോ? ಇಲ್ಲ. കുറച്ച് അറിയില്ലേ? അറിയില്ലേ? നീ മിണ്ടണ്ട, നിക്ക് നാ മിണ്ടണ്ട. ಏನ್ ಹೇಳುದು ನೀವು? എന്താ ಬಂದವರಿಗೆಲ್ಲ ಹಾಗೆ ಮಾತನಾಡಿದ್ರೆ ಸುಮ್ಮನೆ ಉಳಿತಾರ? നിക്ക് മലയാളി അറിയില്ലല്ലേ? ಮರ್ಯಾದೆ ಬರುವುದಿಲ್ಲ. നീ മിണ്ടണ്ട, ಮತ್ತೆ ಹಾಗೆ ಹೇಳ್ಬೇಕು. ನಾ ನಿಕ್ ಮಿಂಡ. ಗೊತ್ತಾಯ್ತು. ನಿನಗೆ ಗೊತ್ತಿಲ್ಲದಿದ್ರೆ ನಾ ಮಿಂಡ, ನನಗೆ ಗೊತ್ತಲ್ಲ, ನಾನ್ ತಿಳಿಸ್ತೇನೆ. ನಾ ಮಿಂಡಣ್ಣ, ನಾನ್ ತಿಳಿಸ್ತೇನೆ. ನಾ ಮಿಂಡಣ್ಣ, ನಾ ಹೇಳುತ್ತೇನೆ. ನಾನ್ ತಿಳಿಸ್ತೇನೆ. ಸರಿ ಸರಿ. ನಿಕ್ಕೆ പേരെന്താ? ನಿಕ್ಕೆ പേരെന്താ? പേರು ಅಂದ್ರೆ ಯಾವ್ದು? ಹೆಸರು. ಹೆಸರು? ನಿಕ್ಕೆ പേരെന്താ? ಹೆಸರುಂಟು. ನಿಕ್ಕೆ ನಾಡು അവിടെ? ಅವಡೆಯಾ? അവിടെ ಅಲ್ಲ, ಊಟ ಹಾಕಿದೆ ಬೆಟ್ಟುದ್ ಎಂದ ಅಲ್ಲ, ನೀವು ಹೀಗೆ ಮೆಟ್ಟಿದ್ರೆ ಒಳ್ಳೇದಾಗ್ತದೆ. ಹೀಗೆ ಮಾಡಿ ಮೆಟ್ಟಿ ಇಲ್ಲ, ಒಂದು ಉದ್ದ ಹಾಕಿದ್ರೆ ಕುಳ್ಳಾಗ್ತದೆ. ಉದ್ದ ಆಗ್ತದಲ್ಲ? ಉದ್ದ ಹಾಕಿದ್ರೆ ಕುಳ್ಳಾಗ್ತದೆ. ಉದ್ದ ಆಗ್ತದೆ, ಗಿಡ ಮಾತ್ರ ಉದ್ದ ಕುಳ್ಳಾಗ್ತದೆ. ಅದೆಲ್ಲ ಅಂದ್ರೆ ನಿಮ್ಗೆ ನಾಡು ಯಾವ್ಡೆ? ನಾಡು ನಾಡಿ ಯಾವುದು? ಅದಕ್ಕೆ പേരെന്താ? ಹೆಸರೇನು? ನಾಡತ್ತು ಬೀಡು ಯಾವ್ಡು? ಬೀಡತ್ತು ಕಾಡು ಯಾವ್ಡೆ? ಕಾಡು ಯಾವುದು? ಎಷ್ಟು ತಿಂಗಳಾಯಿ? ತಿಂಗಳ? ನಿಕ್ಕೆ ಎಷ್ಟು ತಿಂಗಳಾಯಿ? ನನಗೆ ತಿಂಗಳಲ್ಲ, ವರ್ಷ ಆಯ್ತು. ಅದಲ್ಲೇ ನಿನಗೆ ಶುರುವಾಗಿ ಎಷ್ಟು ತಿಂಗಳಾಯಿ? ಯಾವುದು ಶುರುವಾಗಿ? ಇಲ್ಲಿ ಯಾರು ಇಲ್ಲೇ, ಹೆಂಗಸರಲ್ಲ, ಅದಕ್ಕೆ ಹೇಳುದು ನಾನು. ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ? ಬೆದರಬೇಡ, ನಿಕ್ಕೆ ಬೆದರಬೇಡ. ಅಲ್ಲ, ಬಿದ್ದಿರೆ ಯಾವತ್ತು ಹಾಗೆ ಇರೋದು, ನೀವು ಹೇಳಿದರೆ. ಅದಲ್ಲೇ ನಿಕ್ಕೆ ಬೆದರಬೇಡ, ಹೆದರಬೇಡ. ಇಲ್ಲಿ ಯಾರು ಇಲ್ಲಿ? ಇಲ್ಲಿ ಹೆಣ್ಣು ಯಾರು ಇಲ್ಲ ಎನ್ನುವ ಕಾರಣಕ್ಕಾಗಿ ಹೆದರಬೇಡ. ನೀ ಅಲ್ಲ, ನಿಮ್ಮ ನೋಡಿದ್ರೆ ಹಾಗೆ ಕಾಣಿಸ್ತದೆ. ಅಲ್ಲ, ಇಲ್ಲಿ ಬೇರೆ ಯಾರಿಲ್ಲ. ನಾನು ಮತ್ತೆ ನೀನು ಇರುವುದು ಅಷ್ಟೇ, ಮತ್ತೆ ಯಾರಿಲ್ಲ. ಬೆದರಬೇಡ. ಎಂದಾಯಿ, ಯಾವಾಗ ಆಯ್ಲೆ ಎಲ್ಲ ಹೇಳಿದ್ಯಾ? ಔಷಧ ಕೊಡ್ತೇನೆ. ಹೌದಾ? ಕಾಯಿಲೆಗಿಂತ ಬಂದದ್ದಲ್ಲ. ಮತ್ತೆ ನಾನು ಇಲ್ಲಿ ಒಬ್ರು ಪಂಡಿತರು ಇದ್ರಂತಲ್ಲ. ಯಾರು? ಅದು ಕುಂಜಿಂಜ ಕುಂಜಿಂಜ ಕುಂಜಣ್ಣ. ಕುಂಜಿಗಣ್ಣ. ಕುಂಜ ಅಂದ್ರೆ ನಾಯಿ ಅನ್ನೋ ಅಲ್ಲ, ಕುಂಜಿಗಣ್ಣನ್. ಕುಂಜಿಗಣ್ಣನ್ ನೀವೇ? ನೀವು ನಿಮ್ಮಲ್ಲಿ ಮಾತು. ಎಂದಾಯಿ ಸಮಸ್ಯೆಯನ್ನು ಹೊಂದಿದ್ದೇನೆ. ಎಂದ ಸಮಸ್ಯೆ? ನೀವು ಹೇಳಿದ ಹಾಗೆ ಆರೋಗ್ಯದ ಸಮಸ್ಯೆ ಅಲ್ಲ. ಸಮಸ್ಯೆ ಅಲ್ಲೇ ಗಿಡಮೂಲಿಕೆ ಮದ್ದನ್ನು ಪಡೆಯುವುದಕ್ಕಾಗಿ ನಿಮ್ಮನ್ನು ಕಾಣುವುದಕ್ಕೆ ಬಂದದ್ದಲ್ಲ. ಅಲ್ಲೇ ಮತ್ತೆ ನೀವು ಬಹಳ ವಿದ್ಯಾವಂತರಂತೆ, ಪಂಡಿತರಂತೆ. ಪಂಡಿತರು ಮಂತ್ರವಾದಿ. ಹೌದು. ಮಾಟ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ವಶೀಕರಣ ನವೀಕರಣ ಪೀಠೋಪಕರಣ ಡಾಂಬರೀಕರಣ. ನಿಗೆ ಎಂದಾಯಿ ಕೊನೆಗೆ ಯಾವ್ದು ಹೇಳಿದ್ದು? ಅದೆಲ್ಲ ಆಗ್ತಾ ಉಂಟು ಈಗ. ಅದೆಲ್ಲ ನೀವೇ ವಹಿಸಿಕೊಂಡಾಗ? ವಹಿಸಿಕೊಂಡವ್ರು ಬೇರೆ, ಮಾಡುವವರು ಬೇರೆ. ಹೌದಾ? ವ್ಯವಸ್ಥೆ ಹೇಳಿದ್ ನಾವು. ಅಂದ್ರೆ ಮಂತ್ರವಿದ್ಯೆಗಳು, ತಂತ್ರವಿದ್ಯೆಗಳು ಎಲ್ಲವೂ ಅದರಲ್ಲಿ ಪಾಂಡಿತ್ಯವನ್ನು ನೀವು ಹೊಂದಿದ್ದೀರಂತೆ. ಹಾಗಾಗಿ ನಾನು ನಿಮ್ಮನ್ನು ಕಾಣೋದಕ್ಕೆ ಬಂದೆ. ನಿಮ್ಮಲ್ಲಿರುವಂತಹ ವಿದ್ಯೆಯನ್ನು ಕಲಿತುಕೊಳ್ಳಬೇಕು ಎನ್ನುವ ಆಸೆಯಿಂದ ನಾನು ಬಂದಿದ್ದೇನೆ. ಆಶ್ಚರ್ಯ ಇಲ್ಲ. ಯಾಕೆ? ನನ್ನಲ್ಲಿ ಬರುವುದು ಔಷಧ ಕೇಳಿ ಬರುವುದು, ಅಲ್ಲ ಬೇರೆ ಸಮಸ್ಯೆ ಏನಾದ್ರು ಕೇಳಲಿಕ್ಕೆ ಬರುವುದು. ನನ್ನಲ್ಲಿರುವಂತ ವಿದ್ಯೆ ಕಲಿಲಿಕ್ಕೆ ಇಲ್ಲಿವರೆಗೆ ಯಾರು ಬಂದದ್ದಿಲ್ಲ, ನೀನೇ ಪ್ರಥಮ. ಆಗಲಿ, ಕಲಿಸಿಕೊಡುವುದರಲ್ಲಿ ಏನು ಬೇಸರ ಇಲ್ಲ. ಕೇವಲ ಮಂತ್ರವಿದ್ಯೆ ಮಾತ್ರ ಅಲ್ಲ, ಆ ನಾಟಿ ವಿದ್ಯೆಗೂ ಹೇಳಿಕೊಡ್ಬೇಕು ನೀವು. ಇದು ಬೇಕು, ವೈದ್ಯಕೀಯ ಬೇಕು, ಎಲ್ಲದೂ ಬೇಕು. ಹೌದೌದು. ಅದಲ್ಲೇ ಎಲ್ಲ ಹೇಳಿಕೊಡುವ. ಈ ಮಂತ್ರ ತಂತ್ರ ತಂತ್ರ ವಾಮಾಚಾರ ಕೃತ್ರಿಮ ಮಾಟ ಎಲ್ಲ ಹೇಳಿಕೊಡುವ. ಸರಿ. ಆಗ ನಾನು ಹೇಳಿಕೊಟ್ರೆ ನೀ ಎಂದ ಮಾಡಿದೆ? ಆ ಮಂತ್ರವಿದ್ಯೆಯನ್ನು ಕಲಿತು ತಂತ್ರದಿಂದ ನನ್ನ ವಿರೋಧಿಗಳನ್ನು ನಾಶ ಮಾಡ್ತೇನೆ. ಬಿಡುವುದಿಲ್ಲ, ಅವರ ನೋರನ್ನು ನಾಶ ಮಾಡ್ತೇನೆ. ಎಂದ
ಅಂದ ಮಾಡ ಅಂದ್ರ ಎಲ್ಲ ತೆಗಿತೀಯ ಎಲ್ಲರನ್ನು ನಾಶ ಮಾಡ್ತಾರೆ.